ಆಟಿ ತಿಂಗಳಿನಲ್ಲಿ ನೇಮೋತ್ಸವವನ್ನು ಆಚರಿಸುವಂಥದ್ದು ಬಹಳ ಅಪರೂಪ. ಆದರೆ ಬಂಟ್ವಾಳ ತಾಲೂಕಿನ ಪೆರುವಾಯಿ ಗುತ್ತುವಿನಲ್ಲಿ ಆಟಿ ತಿಂಗಳಿನಲ್ಲಿ ನೇಮೋತ್ಸವವನ್ನು ನಡೆಸಲಾಗುತ್ತೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಂಜುರುಳಿ ಮತ್ತು ಉದುಮಾವತಿ ದೈವಗಳ ನೇಮೋತ್ಸವವು ಭಾನುವಾರದಂದು ನಡೆಯಿತು. ಆಟಿ ತಿಂಗಳು ತುಳು ಕ್ಯಾಲೆಂಡರ್ನಲ್ಲಿ 4ನೆಯದು. ಆಟಿ ತಿಂಗಳು ಶುಭ ಸಂದರ್ಭಗಳ ಶತ್ರು ಎಂದು ತುಳುನಾಡಿನಲ್ಲಿ ಹೇಳಲಾಗುತ್ತೆ. ಆಟಿ ತಿಂಗಳು ಅನೇಕ ಸಾಂಕ್ರಾಮಿಕ ರೋಗಗಳನ್ನು ಹರಡುವುದರಿಂದ ಆಟಿ ಕಲೆಂಜ ಬಂದು ಹಳ್ಳಿಯ ರೋಗಗಳನ್ನು ದೂರ ಮಾಡ್ತದೆ ಎಂಬ ಜನ ನಂಬ್ತಾರೆ. ಆಟಿ ತಿಂಗಳಿನಲ್ಲಿ ದೈವ ನೇಮವನ್ನು ಆಚರಿಸುವಂಥದ್ದು ಬಹಳ ಅಪರೂಪವಾದರೂ ಆಟಿ ತಿಂಗಳಿನಲ್ಲಿ ಬಂಟ್ವಾಳ ತಾಲೂಕಿನ ಪೆರುವಾಯಿ ಗುತ್ತುವಿನಲ್ಲಿ ನೇಮೋತ್ಸವವನ್ನು ನಡೆಸಲಾಗುತ್ತೆ. ಈ ವರ್ಷ ನಡೆದಂತಹ ಮೆಚ್ಚು ಆಚರಣೆಯಲ್ಲಿ ಹಲವಾರು ಭಕ್ತರು ಭಾಗವಹಿಸಿದರು. ನಮ್ಮ ಪೆರುವಾಯಿ ಗ್ರಾಮದ ಗುತ್ತಿನಲ್ಲಿ ಪ್ರತಿ ವರ್ಷದಂತೆ ಕಾಲಾವಧಿ ಕಟ್ಟುಕಟ್ಟಲೆ ಪ್ರಕಾರ ನಡೆಯುವ ಆಟಿ ತಿಂಗಳಲ್ಲಿ ನಡೆಯುವಂತಹ ಆಟಿ ಮೆಚ್ಚಿ ಕಾರ್ಯಕ್ರಮವನ್ನು ಈ ದಿನ ಬಹಳ ಸುಂದರವಾಗಿ ದೈವದ ಪೂರ್ಣದಿಂದ ಗ್ರಾಮ ಸಮಸ್ತರ ಸಹಕಾರದಿಂದ ಒಳ್ಳೆ ರೀತಿಯಲ್ಲಿ ನಡೆದು ಬಂದಿದೆ. ಇಂತಹ ಒಂದು ವಿಶೇಷವಾದಂತಹ ಈ ಕಾರ್ಯಕ್ರಮ ನಮ್ಮ ಗ್ರಾಮಕ್ಕೆ ಯಾವುದೇ ಸಮಸ್ಯೆಗಳು ಬಾರದ ಹಾಗೆ, ಅದು ಬೆಳೆಗಳಿರಲಿ ಅಥವಾ ಆರೋಗ್ಯ ಇರಲಿ, ಎಲ್ಲಾ ದೃಷ್ಟಿಯಿಂದಲೂ ಕೂಡ ಪೂರ್ಣಾನುಗ್ರಹವನ್ನು ಅನುಗ್ರಹಿಸಬೇಕು, ಈ ಊರನ್ನು ಒಳ್ಳೆಯದು ಮಾಡಬೇಕು ಅಂತ ಹೇಳುವ ನೆಲೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಪೂರ್ವ ಸಂಪ್ರದಾಯ ಪ್ರಕಾರ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಅಂತಹ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆದಿದೆ.